ಆಸೇಗೋಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡ್ 40 ದಿನದ ಸಂಧ್ಯಾ ಭಜನೆ ನಡೆತೊಂದಿತ್ತದು. ಬುಧವಾರ 10ನೇ ದಿನದ ಭಜನಾ ಕಾರ್ಯಕ್ರಮ ನಡೆದದು. ಶ್ರೀಮತಿ ರೀನಾ ಶ್ಯಾಮ್ ಶರ್ಮಾ ಅಸೇಗೋಡಿ, ಶ್ರೀಮತಿ ಸುಲಕ್ಷಾ ಮಹೇಶ್ ನಾಯಕ್ ಪಟ್ಟೋರಿ, ದಾಕ್ಷಾಯಿನಿ ಬೊಕ್ಕ ಬಳಗ ಮುಡಿಪು ತುಡರ್ ಬೆಳಗಾದ ಭಜನಾ ಸಂಕೀರ್ತನೆಗೆ ಚಾಲನೆ ಕೊರಿಯರು. ಈ ಒಂದು ಸಂಧ್ಯಾ ಭಜನಾ ಸಂಕೀರ್ತನ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಇವತ್ತು 10ನೇ ದಿನ. ಇವತ್ತಿನ ಭಜನಾ ಸಂಕೀರ್ತನ ಕಾರ್ಯಕ್ರಮವನ್ನು ಸೇವಾ ರೂಪದಲ್ಲಿ ನೆರವೇರಿಸಿಕೊಳ್ಳಲಿಕ್ಕೆ ಈಗಾಗಲೇ ತಂಡ ಬಂದಿದ್ದಾರೆ. ವಿಶೇಷವಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಗರಡಿಪಲ್ಲ ಮುಡಿಪು ಈ ತಂಡಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸ್ವಾಗತವನ್ನು ಬಯಸಿಕೊಂಡು ಇಂದು ದೀಪ ಪ್ರಜ್ವಲನೆ ಮಾಡಲಿಕ್ಕಿರುವಂತಹ ಶ್ರೀಮತಿ ರೀನಾ ಶ್ಯಾಮ್ ಶರ್ಮಾ ಅಸೇಗೋಡಿ, ಶ್ರೀಮತಿ ಸುರಕ್ಷಾ ಮಹೇಶ್ ಪಟ್ಟೋರಿ, ಶ್ರೀಮತಿ ದಾಕ್ಷಾಯಿನಿ ಮತ್ತು ಬಳಗ ಮುಡಿಪು ಇವರು ಇವತ್ತಿನ 10ನೇ ದಿನದ ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಅವರು ಕೂಡ ಬಹಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯಕ್ಕೆ ಸ್ವಾಗತಿಸಿಕೊಂಡು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಭಜನಾ ಸಂಕೀರ್ತನ ಕಾರ್ಯಕ್ರಮ ನೆರವೇರಲಿದೆ. ಎಲ್ಲ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾನ್ನಿಧ್ಯಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕಳೆದ 9 ದಿನಗಳಿಂದ ಬಹಳ ವೈಭವದಿಂದ ಈ ಒಂದು ಭಜನಾ ಸಂಕೀರ್ತನ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯ ಪ್ರಖ್ಯಾತ ತಂಡಗಳು ಇಲ್ಲಿಗೆ ಆಗಮಿಸಿ ಶ್ರೀ ಅಯ್ಯಪ್ಪ ಸಾನ್ನಿಧ್ಯದಲ್ಲಿ ವಿಶೇಷವಾದ ಸೇವೆಯನ್ನು ಕೈಗೊಂಡಿದ್ದಾರೆ. ಇವತ್ತು ಕೂಡ ದೂರದ ಊರಿನಿಂದ ನಮ್ಮ ಭಜನಾ ತಂಡಗಳು ಆಗಮಿಸಿವೆ. ನಮ್ಮ ಎಲ್ಲ ಊರ ಪರೂರ ಭಕ್ತಾಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಎಂದು ಬಹಳ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಇವತ್ತಿನ ಪರಂಜ್ಯೋತಿ ಮಾತೃ ಮಂಡಳಿ ನಮ್ಮ ಅಸೇಗೋಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಹಾಗೆ ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ಪಟ್ಟೂರಿ ಕೊಣಾಜೆ ಇವರು ಸಂಪೂರ್ಣವಾಗಿ ಇವತ್ತು ನಮ್ಮೊಂದಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ತಾ ಇದ್ದಾರೆ. ಹಾಗೆ ಇವತ್ತಿನ ದೀಪ ಪ್ರಜ್ವಲನೆಯನ್ನ ಮಾಡಲಿಕ್ಕೆ ಆಗಮಿಸಿದಂತಹ ಶ್ರೀಮತಿ ರೀನಾ ಶ್ಯಾಮ್ ಶರ್ಮಾ ಇವರು ದಯವಿಟ್ಟು ಸಾನ್ನಿಧ್ಯದ ಮುಂಭಾಗಕ್ಕೆ ಬರಬೇಕು. ಇವತ್ತಿನ ದೀಪ ಪ್ರಜ್ವಲನೆ ನೆರವೇರಿಸಿಕೊಳ್ಬೇಕು ಎಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಅವರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ಭಕ್ತಿಯ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಶ್ರೀಮತಿ ಸುರಕ್ಷಾ ಮಹೇಶ್ ನಾಯಕ್ ಪಟ್ಟೋರಿ ಇವರು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಹಾಗೆ ಶ್ರೀಮತಿ ದಾಕ್ಷಾಯಿನಿ ಮತ್ತು ಬಳಗ ಮುಡಿಪು ಇವರನ್ನು ಕೂಡ ಬಹಳ ಪ್ರೀತಿಯಿಂದ ಈ ಒಂದು ಭಜನಾ ಸಂಕೀರ್ತನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ನಾವು ಪ್ರತಿದಿನದ ಕಾರ್ಯದಂತೆ ಮೊದಲಿಗೆ ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಪೂಜೆಯೊಂದಿಗೆ ಪ್ರಾರಂಭಗೊಂಡು ತದನಂತರ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಆಗಮಿಸಿದಂತೆ ಎಲ್ಲ ಭಗವದ್ಭಕ್ತರನ್ನು ಆತ್ಮೀಯವಾಗಿ ಶಾಲೆ ಸ್ವಾಗತಿಸಿ ತದನಂತರ ದೀಪ ಪ್ರಜ್ವಲನೆ ನಡೆಯುತ್ತದೆ. ತದನಂತರ ಈ ಒಂದು ಭಜನಾ ಸಂಕೀರ್ತನ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯುತ್ತಿದೆ. ಎಲ್ಲ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕು ಅಂತೇಳಿ ಕ್ಷೇತ್ರದ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸಂಧ್ಯಾ ಭಜನೋತ್ಸವ ಸಮಿತಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಶ್ವನಾಥ್ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟಿಗಳಾಗಿರುವಂತಹ ಶ್ರೀಯುತ ರಮೇಶ್ ರೈ ಕೆಳಗಿನ ಮನೆ ಪಟ್ಟೋರಿ ಇವರು ಕೂಡ ಆಗಮಿಸಿದ್ದಾರೆ. ಶ್ರೀ ರಾಮಕೃಷ್ಣ ಪಟ್ಟೋರಿ ಅವರಿದ್ದಾರೆ. ಹಾಗೆ ಶ್ರೀಯುತ ಗಣೇಶ್ ಅವರಿದ್ದಾರೆ, ನಾಗೇಶ್ ಅವರಿದ್ದಾರೆ. ತಮ್ಮೆಲ್ಲರೂ ಕೂಡ ಬಹಳ ಭಕ್ತಿಪೂರ್ವಕವಾಗಿ ತಮ್ಮ ಇರುವಿಕೆಯನ್ನು ಗೌರವಿಸಿಕೊಂಡು ಇದೀಗ ಪೂಜೆ
ಶ್ರೀಮತಿ ಸುರಕ್ಷಾ ಮಹೇಶ್ ನಾಯ್ಕ ಅವರಿಗೆ ಸ್ವಾಗತ. ಹಾಗೆ ಶ್ರೀಮತಿ ರೀನಾ ಶ್ಯಾಮ್ ಶರ್ಮಾ ಅವರು ದಯವಿಟ್ಟು ವರ್ಗದ ಸಾನ್ನಿಧ್ಯದ ಅವರಿಗೆ ರಮೇಶ್ ರೇಖೆಗಳಿಗೆ ಮನೆ ಕೊಟ್ಟವರಿಗೂ ಶಾಲಾ ಸೇವನ್ನ ಸ್ವಾಗತಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಕ್ಷೇತ್ರದ ವತಿಯಿಂದ ಸ್ವಾಗತ. ಹಾಗೆ ಶ್ರೀಮತಿ ದಾಕ್ಷಾಯಿನಿ ಮಾತುಗಳಾದ ದಾಕ್ಷಾಯಿನಿ ಸುನೀತಾ ಕವನಿರ ಸುನೀತಾ ಉತ್ತಾರ್ ಇದೀಗ ದೀಪಾವಳಿಯ ಕಾರ್ಯಕ್ರಮ ನಡೆಯಲಿದೆ. ಶ್ರೀಮತಿ ಸುರಕ್ಷಾ ಮಹೇಶ್ ನಾಯ್ಕ ಅವರು ದೀಪಾವಳಿಯನ್ನು ಮಾಡಬೇಕಿದೆ. Yeah.